ಸಂಘಟನೆಯ ಬಲದಿಂದಾಗಿ ನಾನು ಮೀನುಗಾರಿಕೆ ಮತ್ತು ಬಂದರು ಇಲಾಖೆಯ ಸಚಿವನಾಗಿದ್ದಾನೆ. ನನ್ನ ಏಳಿಗೆಯಲ್ಲಿ ಸಂಘಟನೆಯ ಪಾತ್ರ ಬಹುಮುಖ್ಯ ಎಂದು ನೂತನ ಮೀನುಗಾರಿಕೆ ಸಚಿವ ಎಸ್ ಅಂಗಾರ ಹೇಳಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ನಡೆದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಳಿಕ ಮಾತನಾಡಿದ ಅವರು, ಅಧಿಕಾರದ ಹಿಂದೆ ನಾನು ಹೋಗಿಲ್ಲ, ಅಧಿಕಾರವೇ ನನ್ನ ಹಿಂದೆ ಬಂದಿದೆ. ನನಗೆ ದೊರೆತ ಇಲಾಖೆಯಲ್ಲಿ ಕೆಲವೊಂದು ಸಮಸ್ಯೆಗಳಿರಬಹುದು, ಇವೆಲ್ಲವನ್ನು ನಾನು ಬಗೆಹರಿಸ್ತೇನೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸ್ತಾ ಇದ್ದೇನೆ ಎಂದರು. ಇನ್ನು ಖಾತೆ ಹಂಚಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ಈಗಿರುವ ಖಾತೆ ಹಂಚಿಕೆ ಸಮಸ್ಯೆ ಈ ಬಗ್ಗೆ ಪಕ್ಷದ ಹಿರಿಯರು ಗಮನ ಕೊಡ್ತಾರೆ. ಸರ್ಕಾರದ ಒಳಗಿರುವ ಎಲ್ಲರೂ ಒಂದೇ ರೀತಿಯ ಆಲೋಚನೆ ಇರಬೇಕು. ನಮ್ಮ ಆಲೋಚನೆಯಲ್ಲಿ ವ್ಯತ್ಯಾಸ ಆದರೆ ರಾಜ್ಯಕ್ಕೆ ಸಮಸ್ಯೆ ಬರುತ್ತೆ. ಉತ್ತಮ ಆಡಳಿತ ಕೊಡುವ ಮನೋಭಾವನೆ ಇದ್ರೆ ಖಾತೆಯ ಖ್ಯಾತೆ ಇರೋದಿಲ್ಲ ಅಂತ ಅವರು ಹೇಳಿದರು. ಕುಟುಂಬದ ಒಳಗಿರುವಂಥ ಎಲ್ಲರೂ ಕೂಡ ಅಣ್ಣ ತಮ್ಮ ತಾಯಿ ತಂದೆ ಎಲ್ಲರೂ ಕೂಡ ಒಂದೇ ರೀತಿಯ ಯೋಚನೆಗಳು ಇರಬೇಕು. ಅದು ಇರಬೇಕನ್ನುವಂಥ ಭಾವನೆ ನಮ್ಮಲ್ಲಿದ್ದಾಗ ಇಲ್ಲ ನಾನು ಅದರ ಬಗ್ಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಒಟ್ಟು ನಾವೆಲ್ಲರೂ ಕೂಡ ಒಂದು ಆಡಳಿತ ವ್ಯವಸ್ಥೆ ಇರುವ ಸಮಯದಲ್ಲಿ ನಮ್ಮ ಪಾರ್ಟಿ ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅನ್ನುವಂಥ ಭಾವನೆಗಳಿಂದ ನಾವು ನಮಗೆ ಯಾವುದೇ ರೀತಿ ಪ್ರಥಮ ಬಾರಿಗೆ ಈ ರೀತಿಯ ಅವಕಾಶಗಳು ಸಿಕ್ಕಿವೆ. ನನಗಂತೂ ಈ ರೀತಿಯ ಅವಕಾಶಗಳು ಸಿಕ್ಕಬೇಕಾದ್ರೆ ನಾನಂತೂ ಯೋಚನೆ ಮಾಡಲಿಲ್ಲ. ಆದರೆ ಆ ರೀತಿಯ ಒಂದು ಅವಕಾಶವನ್ನು ನನ್ನ ಸಂಘಟನೆ ಮಾಡಿಕೊಟ್ಟಿದೆ. ಆ ಸಂಘಟನೆಗೆ ನಾನು ಚಿರಋಣಿ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನನಗೂ ಕೂಡ ತುಂಬ ಸಂತೋಷ ಆಗಿದೆ. ಒಂದು ಸಂಘಟನೆ